ಈಗ ಸದ್ಯಕ್ಕೆ ಬೆಳ್ತಂಗಡಿ ಮಾತ್ರ ನಮ್ಮಲ್ಲಿ. ಅಲ್ಲಾಗುವಂಥ ಬೆಂಕಿ ಅವಘಡ ದೊಡ್ಡ ಪ್ರಮಾಣದಲ್ಲಾದರೆ ಮಂಗಳೂರಿಂದಲೋ ಬಂಟ್ವಾಳದಿಂದಲೋ ಪುತ್ತೂರಿನಿಂದಲೋ ಸುಳ್ಯದಿಂದಲೋ ಮೂಡಬಿದ್ರೆಯಿಂದಲೋ ವೆಹಿಕಲ್ಸ್ ಬರಬೇಕಾದಂಥ ಅನಿವಾರ್ಯತೆ ಇದೆ. ಮಾರ್ಚ್ 3ನೇ ತಾರೀಕಿಗೆ ಪಣೇಜಾಲ್ ಅಂದರೆ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಪಣೇಜಾಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬೆಂಕಿ ಕಾಣಿಸಿಕೊಂಡಿದೆ ಅನ್ನುವಂಥ ಕಾರಣಕ್ಕಾಗಿ ಫೈರ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದರೆ ಫೈರ್ ಡಿಪಾರ್ಟ್ಮೆಂಟಿನಲ್ಲಿ ಇರುವಂತಹ ವೆಹಿಕಲ್ಸ್ ಇದು FC ಮುಗ್ದಿದೆ, ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, 15 ವರ್ಷಗಳು ಆದಂತಹ ವೆಹಿಕಲ್ಸನ್ನು ಬಳಸುವಂತಿಲ್ಲ, ನಿನ್ನೆಯೋ ಮೊನ್ನೆಯೋ ಏನೋ ಮುಗ್ದಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಈಗಲೇ ಹಲವಾರು ಕಡೆಗೆ ಅಗ್ನಿ ಅವಘಡಗಳು ನಡೀತಾ ಇದೆ. ಆದರೆ ಫೈರ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ತುರ್ತು ಸೇವೆ ಲಭ್ಯ ಆಗಲಿಕ್ಕಿಲ್ಲ ಖಂಡಿತವಾಗಿಯೂ. ಯಾಕೆ ಅಂತಂದರೆ ತುರ್ತು ಸೇವೆ ಬೇಕು ಅಂತಂದರೆ ಬೆಳ್ತಂಗಡಿಯವರೇ ಬಂದು ಸೇವೆಯನ್ನು ಕೊಡಬೇಕು. ತುರ್ತು ಸೇವೆ ಲಭ್ಯ ಆಗಲಿಕ್ಕಿಲ್ಲ. ದೊಡ್ಡ ಘಟನೆ ಆದರೆ ಬಂಟ್ವಾಳದಿಂದಲೋ ಪುತ್ತೂರಿನಿಂದಲೋ ಮೂಡುಬಿದ್ರೆಯಿಂದಲೋ ವೆಹಿಕಲ್ಗಳು ಬರುವಂಥ ಅನಿವಾರ್ಯತೆ ಈಗ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ನಾವೀಗ ಇರುವಂತಹದ್ದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇರುವಂತಹ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಅರಮಲೆಬೆಟ್ಟ ಮೈದಾನದಲ್ಲಿರುವಂಥ ಅವರ ಇಲಾಖೆಯ ಒಂದು ಆಫೀಸ್ನಲ್ಲಿ. ಇದು ನೋಡಿ, ಇದು ಹೊಸ ವೆಹಿಕಲ್ ಅಂದರೆ 15 ವರ್ಷ ಅಷ್ಟೇ ಆಗಿರೋದು. ಈ 15 ವರ್ಷ ಆದಂತಹ ವೆಹಿಕಲ್ ಇದು KA 42 G431. ಅಂದರೆ ನಿನ್ನೆ ಪಣೆಜಾಲ್ನಲ್ಲಿ ಅಗ್ನಿ ಅವಘಡ ಆಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲಿಯ ಅಧಿಕಾರಿಯೊಬ್ಬರಿಗೆ ಫೋನ್ ಮಾಡಿದಾಗ ನಮ್ಮದು ಗಾಡಿ ಇಲ್ಲ, FC ಮುಗ್ದಿದೆ, ಬೇರೆ ಕಡೆಯಿಂದ ಟ್ರೈ ಮಾಡ್ತೀವಿ ಅನ್ನುವಂಥ ಉತ್ತರ ಬಂತು. ಆ ಕಾರಣಕ್ಕಾಗಿ ಈ ವೆಹಿಕಲನ್ನು ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿಯ ವೆಹಿಕಲ್? ಕೆಂಪು ಇದೆಯಲ್ಲ, ಇದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ಇದನ್ನು ತುಂಬ ಚೆಂದಾಗಿ ಕರಿಬೋದು. ಊಟಕ್ಕಿಲ್ಲದ ಉಪ್ಪಿನಕಾಯಿ. ಇದು ನೋಡಿ, ಅಶೋಕ್ ಲೈಲ್ಯಾಂಡ್ ಅವ್ರದ್ದು ಇನ್ನೊಂದು ಗಾಡಿ, ಇದು FC ಮುಗ್ದು 2 ವರ್ಷನೋ 1 ವರ್ಷನೋ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಇದು ಕೂಡ FC ಮುಗ್ದಿದೆ. ಇದು ಈಗ ನಿಲ್ಲಿಸಿದರೆ ಇದನ್ನು ತೆಗೆಯುವಂಥ ಪ್ರಮೇಯ ಇಲ್ಲ. ಯಾಕೆಂತಂದರೆ ಇದು ಕೂಡ FC ಮುಗ್ದಿದೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಇಲ್ಲಿ ಬಹಳ ಚೆನ್ನಾಗಿದೆ ಈ ಒಂದು ಡಿಪಾರ್ಟ್ಮೆಂಟ್. ನಾವು ನಿಮಗೆ ತೋರಿಸ್ತೀವಿ, ಹಿಂದೆ ಬಂದು ಎರಡೂ ವೆಹಿಕಲನ್ನು ಕೂಡ ನಿಮಗೆ ತೋರಿಸ್ತೀವಿ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಬೆಳ್ತಂಗಡಿ ಅಗ್ನಿಶಾಮಕ ಠಾಣೆ ಇಲ್ಲಿಯ ಈ ಒಂದು ಆಫೀಸ್ ಇದೆ. ಆಫೀಸ್ನಲ್ಲಿ 2 ವೆಹಿಕಲ್ ನಿಂತಿದೆ. ಆದರೆ 2 ವೆಹಿಕಲ್ ಕೂಡ ಊಟಕ್ಕಿಲ್ಲದ ಉಪ್ಪಿನಕಾಯಿ. ಯಾಕೆಂತಂದರೆ 2 ವೆಹಿಕಲ್ರದ್ದು ಕೂಡ FC ಮುಗ್ದಿದೆ. ಸರ್ಕಾರವೂ ಕೇಳ್ತಾ ಇಲ್ಲ. ನಮ್ಮ ಇಲಾಖೆಯವರು ಪಾಪ ಅಧಿಕಾರಿಗಳಾದರೂ ಏನು ಮಾಡೋದು? ಫೋನ್ ಬರ್ತದೆ, ಫೋನ್ ಬಂದಾಗ ವೆಹಿಕಲ್ ಬೇಕು ಅಂತ ಹೇಳ್ತಾರೆ. ವೆಹಿಕಲ್ ಬೇಕು ಅಂತ ಹೇಳಿದಾಗ ಈ ಸಿಬ್ಬಂದಿಗಳಾದರೂ ಏನು ಮಾಡಲಿಕ್ಕಾಗ್ತದೆ? FC ಇಲ್ಲ ಸರ್, ನಮಗೆ ಬರೋಕ್ಕಾಗೋದಿಲ್ಲ ಅನ್ನುವಂಥದ್ದೇ ಉತ್ತರ ಕೊಡಬೇಕೇ ಹೊರತು ಮತ್ತೇನು ಉತ್ತರ ಕೊಡೋಕ್ಕಾಗತ್ತೆ ಅನ್ನುವಂಥದ್ದು. ಇನ್ನೂ ಅನಿವಾರ್ಯತೆ ಇದ್ದಾಗ ಕೇವಲ ಸಿಬ್ಬಂದಿಗಳು ಹೋಗಬೇಕು ಅನ್ನುವಂಥ ಕಾರಣ ಇದ್ದರೆ ಇಲ್ಲೊಂದು ಬುಲೆಟ್ ಇದೆ, ನಿಮಗೆ ತೋರಿಸ್ತೀನಿ. ಈ ಬುಲೆಟ್ನಲ್ಲೇ ಹೋಗ್ತಾರಂತೆ. ಈ ಬುಲೆಟ್ನಲ್ಲಿ ಹೋದರೆ ಅಲ್ಲೇನಾದರೂ ಜಾಸ್ತಿ ನೀರಿನ ಅವಶ್ಯಕತೆ ಅಥವಾ ಅಲ್ಲೇನಾದರೂ ಹೆಚ್ಚಿನ ಸೇವೆಯ ಅವಶ್ಯಕತೆ ಇದ್ದರೆ ಜನರು ಆಕ್ರೋಶಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದರೆ ಯಾಕೆ ಗಾಡಿ ತರಲಿಲ್ಲ ಅನ್ನುವಂತಹ ಕೇಳುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗ ನೀವೇನಾದರೂ 101ಗೆ ಫೋನ್ ಮಾಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಂಕಿ ಬಿದ್ದಿದೆ ಅಂತಂದರೆ ಕೂಡಲೇ ವ್ಯವಸ್ಥೆಗಳಂತೂ ಖಂಡಿತ ಆಗೋದಿಲ್ಲ ಅಂತ ನಿಶ್ಚಿತವಾಗಿ ಹೇಳ್ಬೋದು. ಯಾಕಿಲ್ಲ ವೆಹಿಕಲ್ಸ್? ಯಾಕಿಲ್ಲ ನೋಡುವ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರು ಭರತ್ ಅವರಿಗೆ ಒಂದು ಕರೆ ಮಾಡುವ, ಅವ್ರ ಹತ್ರ ಮಾತನಾಡಿಸುವ. ಯಾವ ಕಾರಣಕ್ಕಾಗಿ ಬೆಳ್ತಂಗಡಿಯಲ್ಲಿ ವೆಹಿಕಲ್ಸ್ ಇಲ್ಲ, ಅಥವಾ ಇದು ನಮ್ಮದೇ ಸಮಸ್ಯೆ ಅಥವಾ ಎಲ್ಲ ತಾಲೂಕುಗಳಲ್ಲಿ ಇಂಥ ಸಮಸ್ಯೆ ಇದೆಯಾ ಕೇಳುವ. ದಳದ ಜಿಲ್ಲಾ ಅಧಿಕಾರಿ ಭರತ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಬೆಳ್ತಂಗಡಿಯಲ್ಲಿ KA 42 G431 ಅಂತ ಒಂದು ನಂಬರ್ ಗಾಡಿ ಇದೆ, ಮತ್ತೊಂದು KA 01 G8301. ಎರಡೂ ಗಾಡಿಯೂ ಕೂಡ 15 ವರ್ಷ ಆಯಿತು, FC ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ ಸರ್? ಹೌದು, ಗಾಡಿ ಈಗ ಅದು FC ಕ್ಯಾನ್ಸಲ್ ಆಗಿದೆ, 15 ಇಯರ್ಸ್ ಗಾಡಿ. ಹಾಂ, ಹಾಗಾಗಿ ಈಗ ಅದು ಗಾಡಿ ರನ್ನಿಂಗ್ ಅಲ್ಲಿ ಇಲ್ಲ. ಓಕೆ. ಈಗ ಎಮರ್ಜೆನ್ಸಿಗೆ ಎಂತ ಮಾಡೋದು ಸರ್? ಎಮರ್ಜೆನ್ಸಿ ಈಗ ತತ್ಕಾಲಕ್ಕೆ ನಾವು ನಿಯರ್ ಬೈ ಸ್ಟೇಷನ್ಗಳಿಗೆ ಕಾಲ್ ಕೊಡ್ತಾ ಇದ್ದೀವಿ. ಬೆಳ್ತಂಗಡಿ, ಬಂಟ್ವಾಳ ಮತ್ತು ಈ ಕಡೆ ಪುತ್ತೂರು. ಹಾಂ, ಮತ್ತೆ ಅಲ್ಲಿ ನಿಯರ್ ಬೈ ನಮ್ದು HPCL ಪೆಟ್ರೋನೆಟ್ ಅವ್ರದ್ದು ಹೆಲ್ಪ್ ತಗೋತಾ ಇದ್ದೀವಿ ಸ್ವಲ್ಪ. ವೆಹಿಕಲ್ ಇರುತ್ತೆ ಅಲ್ಲಿ ಪೆಟ್ರೋನೆಟ್ ಅದು ಹೌದಾ? ಬಿಟ್ರೆ ತುರ್ತು ಸಂದರ್ಭದ ಸಿಬ್ಬಂದಿಗಳ ಇದಕ್ಕೆ ಅಲ್ಲಿ ನಮ್ಮಲ್ಲಿ ಈಗ ಒಂದು ಸಣ್ಣ ಪ್ರಮಾಣದ 2 ಸಿಬ್ಬಂದಿಗಳನ್ನ ಕಳಿಸ್ಕೊಡ್ಬೇಕು ಅಂತಿದ್ರೆ ಹಾಂ, 2 ವೀಲರ್ ಅಲ್ಲಿ ಕಳಿಸ್ಕೊಡ್ಬೇಕಷ್ಟೇ. ಬಟ್ ವೆಹಿಕಲ್ ಬೇಕು ಅಂದಾಗ ನಾವು ಅಕ್ಕಪಕ್ಕದ ಸ್ಟೇಷನ್ಗಳಿಂದ ಟರ್ನ್ ಔಟ್ ಮಾಡ್ತಾ ಇದ್ದೀವಿ. ಈಗ ಅದು ಈಗ ಬಿಸಿಲು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಹೌದು. ಅಲರ್ಟ್ ಕೂಡ ಇದೆ. ಇಂಥ ಟೈಮಲ್ಲಿ ಬೆಂಕಿ ಬೀಳುವಂಥದ್ದು ಕೂಡ ಜಾಸ್ತಿ ಆಗ್ತದೆ. ಇದು ಹೇಗೆ ಸರ್ ಇದಕ್ಕೆ ಆಲ್ಟರ್ನೇಟಿವ್? ಆದ್ರೆ ಈಗ ನಮ್ಮಲ್ಲಿ ವಾಹನಗಳ ಕೊರತೆ ನಮ್ಮಲ್ಲಿ ಇಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆ ಇದೆ. ಬೇರೆ ಕಡೆ ಇದ್ದಾಗ ನಾವು ಅಲ್ಲಿಂದ ನಾವು ಕಳಿಸ್ಬಿಟ್ಟು ಏನಾದ್ರು ಮಾಡ್ಬೋದಿತ್ತು. ಬಟ್ ಈಗ ಎಲ್ಲೂ ವೆಹಿಕಲ್ಗಳಿಲ್ಲ. ಈಗ ಇದೇ ಸಮಸ್ಯೆ ಬಂಟ್ವಾಳ, ಪುತ್ತೂರು, ಸುಳ್ಯದಲ್ಲೂ ಇದೆಯಾ?
ಇಲ್ಲ ಇಲ್ಲ, ಅಲ್ಲೆಲ್ಲ ಒಂದೊಂದು ಗಾಡಿ ಇದೆ ಈಗ. ಹಾಂ. ಅಲ್ಲಲ್ಲಿ ಒಂದೊಂದು ಗಾಡಿ ಈಗ ರೆಡಿ ಇದೆ, ಬಟ್ ಅದೇನು ಸದ್ಯಕ್ಕೆ ಕ್ಯಾನ್ಸಲ್ ಆಗೋ ಸ್ಟೇಜಲ್ಲಿ ಇಲ್ಲ ಎಲ್ಲ ವೆಹಿಕಲ್ಗಳು. ಇಲ್ಲ. ಈ ಯಾವ ತಾಲೂಕಲ್ಲಿ ಆ ಒಂದು ಗಾಡಿಯೂ ಇಲ್ಲ, ಈಗ ಬೆಳ್ತಂಗಡಿ ಮಾತ್ರವಾ? ಈಗ ಸದ್ಯಕ್ಕೆ ಬೆಳ್ತಂಗಡಿ ಮಾತ್ರ ನಮ್ಮಲ್ಲಿ, ಬೇರೆ ಯಾವುದೂ ಇಲ್ಲ. ಹೋ, ಈಗ ಇದನ್ನ ಈಗ ಏನು ಮಾಡ್ಬೇಕು ಸರ್? ಅಂದ್ರೆ ಈಗ ಅದಕ್ಕೆ ಈಗ ಒಂದಂದ್ರೆ ಹೊಸ ಅಂದ್ರೆ ಈಗ ಗಾಡಿಯೇ ನಮ್ಮಲ್ಲಿ ಬರಬೇಕು. ಇದು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಸ್ಟೇಟಲ್ಲೇ ಎಲ್ಲೂ ಕೂಡ ಗಾಡಿಗಳಿಲ್ಲ. ಎಲ್ಲ ಕಡೆನೂ ಈಗ ವೆಹಿಕಲ್ಸ್ ಪ್ರಾಬ್ಲಮ್ ಇದೆ. ಹ್ಮ್. ಕೆಲವೊಂದು ಜಿಲ್ಲೆಗಳಲ್ಲಿ ಆಲ್ರೆಡಿ ಇದು ಮುಂಚೆನೇ ಆಗಿದೆ, ಎರಡೆರಡು ಸ್ಟೇಷನ್ಗಳಿಗೆ ಗಾಡಿ ಇಲ್ಲ ಅಂತ. ನಮ್ಮಲ್ಲಿ ಈಗ ಫಸ್ಟ್ ಟೈಮ್ ಇದೊಂದು ತಾಲೂಕು ಆಗ್ತದೆ. ಹೌದಾ? ಈಗ ಇದು ಎಫ್ ಸಿ ರಿನ್ಯೂವಲ್ ಮಾಡಬೇಕಾ ಅಥವಾ ಹೊಸ ಗಾಡಿ ಆಗಬೇಕಾ? ಅದೇ ಎಫ್ ಸಿ ರಿನ್ಯೂವಲ್ ಮಾಡೋಕ್ಕಾಗಲ್ಲ. ಈಗ 15 ವರ್ಷ ಗಾಡಿಗಳು ಎಫ್ ಸಿ ಕ್ಯಾನ್ಸಲ್ ಅಲ್ವಾ, ಆಲ್ಟರ್ನೇಟಿವ್ ಕ್ಯಾನ್ಸಲ್, ರಿನ್ಯೂವಲ್ ಮಾಡೋಕ್ಕಾಗಲ್ಲ. ಹಾಂ. ಬಟ್ ಹೊಸ ಗಾಡಿಗಳು ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ. ಹೊಸ ಗಾಡಿಗಳಿಗೆ ವೆಯ್ಟ್ ಮಾಡ್ತಾ ಇದ್ದೀರಿ? ಹೌದು ಹೌದು. ಅಂದ್ರೆ ಓಕೆ. ಅದು ನಮಗೆ ಮುಖ್ಯ ಕಚೇರಿಯಿಂದ ಅಲ್ಲಿಂದ ಬರ್ಬೇಕಲ್ಲ ವೆಹಿಕಲ್. ಓಕೆ. ಅಂದ್ರೆ ಫೈರ್ ವೆಹಿಕಲ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಅದು ರೆಡಿಯಾಗಿ ಬರ್ಬೇಕು. ಈಗ ರೆಡಿ ವೆಹಿಕಲ್ಗಳೆಲ್ಲೂ ಸಿಗಲ್ಲ. ಓಕೆ. ಹಾಗಾಗಿ ಅದು ನಮ್ಮ ಮುಖ್ಯ ಕಚೇರಿಯಿಂದ ಈ ಬಗ್ಗೆ ಪ್ರೊಸೆಸ್ ಆಗ್ತಾ ಇರಬೇಕು. ಗಾಡಿಗಳಿಗೆ ಮ್ಯಾನುಫ್ಯಾಕ್ಚರ್ ಬಂದ್ಮೇಲೆ ಇಶ್ಯೂ ಮಾಡ್ತಾರೆ. ಓಕೆ, ನೀವೇನಾದರೂ ಅರ್ಜಿ ಸಲ್ಲಿಸಿದ್ರಾ? ನಾವು ಆಲ್ರೆಡಿ ಕೋರಿಕೆಗಳನ್ನ ಕಳಿಸ್ತಾನೆ ಇದೀವಿ. ಹ್ಞೂ. ನಮಗೆ ತಾಲೂಕುಗಳಿಗೆ ಎರಡೆರಡು ಗಾಡಿ ಬೇಕು. ಹ್ಞೂ. ಮತ್ತೆ ಈ ಬಗ್ಗೆ ವೆಹಿಕಲ್ಗಳು ಇಲ್ಲಿನ ಹಲವಾರು ಸ್ಟೇಟಿಗೆ ರಿಕ್ವೈರ್ಮೆಂಟ್ ಇದೆ ಗಾಡಿಗಳು. ಓಕೆ. ಅಲ್ಲ, ಬೆಳ್ತಂಗಡಿಗೆ 2 ಅರ್ಜಿ ಸಲ್ಲಿಸಿದ್ದೀರಿ? ಅದು ಆಲ್ರೆಡಿ ನಾವು ಕಳಿಸಿದ್ದೀವಿ. ಮುಂಚೆನೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಹಾಂ. ಈಗ ಸದ್ಯಕ್ಕೆ ಪರಿಸ್ಥಿತಿಯನ್ನು ಇದೇ ಥರ ನಿಭಾಯಿಸಕ್ಕೆ ಹೇಳಿದ್ದಾರೆ. ಮುಂದೆ ವೆಹಿಕಲ್ಗಳು ಬಂದಾಗ ಸ್ಯಾಂಕ್ಷನ್ ಆಗ್ಬೋದು, ಎಲ್ಲ ತರ್ಬೋದು. ಸರ್, ಈಗ ನಿಮಗೆ ಕಷ್ಟ ಆಗಲ್ಲ? ಯಾಕಂತಂದ್ರೆ ಕಳೆದ ವರ್ಷ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಹೌದು ಈಗ ಬಿಸಿಲಿದೆ, ಅಲರ್ಟ್ ಇದೆ. ಹೌದು, ಕಷ್ಟ ಆಗುತ್ತೆ. ಬಟ್ ಒಂದು ಸ್ವಲ್ಪ ನಮ್ಮಲ್ಲೂ ಸ್ವಲ್ಪ ಅವೇರ್ನೆಸ್ ಬೇಕು ಈಗ. ಯಾಕಂದ್ರೆ ತುಂಬಾ ಕರೆಗಳು ನಮ್ಮಲ್ಲಿ ವರದಿಯಾಗ ಹೆಚ್ಚಿನ ಕರೆಗಳಲ್ಲಿ ಕೆಲವು ಕರೆಗಳು ಒಂದು ಸಣ್ಣ ಪುಟ್ಟ ಫೈರ್ಗಳು ಇರ್ತವೆ. ಅಲ್ಲಿ ಹೋದಾಗ ಅದು ಅಲ್ಲಿ ಇದ್ದವ್ರು ನಂಸಿ ಆಗಿರ್ತದೆ ಅಥವಾ ನನ್ಸುವಂತ ಕರೆಗಳು ಇರ್ತದೆ. ಹ್ಮ್. ಅಂತ ಸಂದರ್ಭದಲ್ಲಿ ಸ್ವಲ್ಪ ಲೋಕಲ್ ಸಪೋರ್ಟ್ ಬೇಕಾಗ್ತದೆ. ಓಕೆ. ಮತ್ತೆ ಮೇಜರ್ ಇದ್ದಾಗ ನಾವು ಬೇಕೇ ಬೇಕಾಗ್ತದೆ. ಫೈರ್ ಇಂಜಿನ್ಗಳು ಬೇಕೇ, ರಬ್ಬರ್ ಪ್ಲಾಂಟೇಶನ್ಗಳು, Okay. ಅದು ಮತ್ತೆ ಗುಡ್ಡಗಳು ಲಾಂಗ್ ಇದರೆಲ್ಲ ಆದಾಗ ಹ್ಮ್. ಅವಾಗೆಲ್ಲ ನಾವು ಗಾಡಿಗಳನ್ನ ಅಕ್ಕಪಕ್ಕಗಳಿಂದ ಎಲ್ಲಿ ಅವೈಲೇಬಲ್ ಇರುತ್ತೆ ಅಲ್ಲಿಂದ ತಕ್ಷಣಕ್ಕೆ ಟರ್ನ್ ಔಟ್ ಮಾಡ್ತಾ ಇದ್ದೀವಿ. ಓಕೆ. ಅಂದ್ರೆ ಈಗ ನಮಗೆ ಬೆಳ್ತಂಗಡಿಯಲ್ಲಿ ಗಾರ್ಡ್ ಸೆಕ್ಷನ್ಗಳಿದ್ದಾವೆ, ಮತ್ತೆ ಕಳೆದ ವರ್ಷ ಅತಿ ಹೆಚ್ಚು ಕೇಸುಗಳು ಇಲ್ಲಿ ಬೆಳ್ತಂಗಡಿಯಲ್ಲಿ ದಾಖಲಾಗಿತ್ತು. ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ. ಅದ್ರ ಹಿಂದಿನ ವರ್ಷ, ಕರೆಕ್ಟ್. ಹೌದು ಹೌದು. ಅಲ್ಲ, ಅಂತ ಕಳೆದ ವರ್ಷ ಪರಿಸ್ಥಿತಿ ಸ್ವಲ್ಪ ಈಗ ಇದೆ. ಕಡಿಮೆ ಯಾಕೆಂತಂದ್ರೆ ಆಗಿತ್ತು. ಈಗ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆ 5 ಗಂಟೆ ತನಕ ಹೊರಗೆ ಬರಬೇಡಿ ಅನ್ನೋಂಥ ಪರಿಸ್ಥಿತಿಗಳಿದಾವೆ. 12ರಿಂದ 3 ಗಂಟೆ ತನಕ. ರೆಗ್ಯುಲರ್ ಈಗ ನಮಗೆ ದಿನಕ್ಕೊಂದು 2-3 ಕಾಲ್ಗಳು ಬರ್ತಾ ಇದಾವೆ. ಹ್ಮ್. ಬಟ್ ನಿನ್ನೆ ನಾವು ಮೂಡಬಿದ್ರೆ ಗಾಡಿಗೆ ಒಂದು ಕಾಲ್ ಕೊಟ್ಟಿದ್ವಿ. ಹ್ಮ್. ಬಟ್ ಅದು ಸಣ್ಣ ಫೈರ್ ಅಲ್ಲೇ ಪುಟ್ ಆಫ್ ಆಯ್ತು. ಮತ್ತೆ ಗಾಡಿ ಅವಶ್ಯಕತೆ ಇಲ್ಲ ಅಂತ ರಿಪ್ಲೈ ಮಾಡಿದ್ಮೇಲೆ ಗಾಡಿ ವಾಪಸ್ ಹೋಯ್ತು. ಹ್ಮ್. ಓಕೆ ಸರ್, ಥ್ಯಾಂಕ್ ಯು. Okay. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಆದಷ್ಟು ನಾವು ಬೇಗ ನಿಮ್ಮ ಸೀಮಿತ ಸಂಸ್ಥೆಗೆ ಆದಷ್ಟು ರೆಸ್ಪಾನ್ಸ್ ಮಾಡ್ತಾ ಇದ್ದೇವೆ. ಹಾಂ. ಬಟ್ ಸ್ವಲ್ಪ ಸಾರ್ವಜನಿಕರ ಸಹಕಾರ ಬೇಕು. ಸಣ್ಣ ಪುಟ್ಟ ಬೆಂಕಿಗಳಿದ್ರೆ ಅಲ್ಲೇ ಅದನ್ನ ಪುಟ್ ಆಫ್ ಮಾಡ್ಬಿಟ್ಟೆ. ಕೆಲವೊಂದು ಏನಾಗುತ್ತೆ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಕಿಡಿ ಬಿದ್ದಾಗ ಹ್ಮ್. ಸಣ್ಣ ಫೈರ್ ಆದಾಗ ಫೈರ್ ಇಂಜಿನ್ ಬೇಕೇ ಅಂತ ಹಠ ಮಾಡ್ತಾರೆ. ಅಲ್ಲಿ ಒಂದು ಸಣ್ಣ ಏರಿಯಾ ಇರ್ತದೆ, 4 ಜನ ಸೇರಿ ಕೊಡೋದು. ಅಂತ ಸಂದರ್ಭದಲ್ಲಿ ಸ್ವಲ್ಪ ಮಾಡಲಿ. ಮೇಜರ್ ಇದ್ದಾಗ ಖಂಡಿತ ನಾವು ನಮ್ಮ ಜಿಲ್ಲೆಯಿಂದ ಬೇರೆ ಎಲ್ಲಿ ವೆಹಿಕಲ್ಗಳಿದೆ ಅಲ್ಲಿಂದ ನಾವು ಅದನ್ನ ಟರ್ನ್ ಔಟ್ ಮಾಡ್ಲಿಕ್ಕೆ ಮಾಡ್ಕೊಡ್ತೀವಿ. ಓಕೆ ಸರ್, ನಿಮ್ಮ ಕೋರಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತೇವೆ. ಯಾಕಂತಂದ್ರೆ ನಾವು ಎಲ್ಲರೂ 2 ಗಾಡಿ ನಿಂತಿದೆ. ಹೊಸ ವೆಹಿಕಲ್ಗಳಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಭರತ್ ಅವರು ಹೇಳೋ ಪ್ರಕಾರ ಬೆಳ್ತಂಗಡಿ ತಾಲೂಕಿನ ಈ ಗಾಡಿ ಇತ್ತೀಚೆಗೆ ಅಂದರೆ ಒಂದು ವಾರದ ಒಳಗಾಗಿ ಇದರ ಎಫ್ ಸಿ ಮುಗ್ದಿರುವಂಥದ್ದು. ಈಗಾಗಲೇ ಕೋರಿಕೆಗಳನ್ನು ಸಲ್ಲಿಕೆ ಮಾಡಲಾಗಿದೆ. ತಾಲೂಕಿಗೆ 2 ವಾಹನಗಳು ಬೇಕು ಅನ್ನುವಂಥ ಕೋರಿಕೆಗಳನ್ನು ಸಲ್ಲಿಕೆ ಮಾಡಲಾಗಿದೆ ಸರ್ಕಾರಕ್ಕೆ. ಆದರೆ ಇಲ್ಲಿ ತನಕ ಸರ್ಕಾರದ ಯಾವುದೇ ರೀತಿಯಂತಹ ಮರು ಉತ್ತರವೂ ಇಲ್ಲ, ಇಂತಹದ್ದು ಗಾಡಿ ಬರ್ತದೆ ಅನ್ನುವಂಥದ್ದು ಇಲ್ಲ. ಹೊಸ ಗಾಡಿ ಬೇಕು. ಈಗ ಹೇಗೂ ಅಲರ್ಟ್ ಇದೆ, ಏನು ಬಿಸಿಲು ಜಾಸ್ತಿ ಇದೆ, ಹೊರಗಡೆ ಓಡಾಡಬೇಡಿ, ಅಲ್ಲಲ್ಲಿ ಬೆಂಕಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ, ನೀವು ಸುಮ್ಮನೆ ನಿಂತರೆ ನಿಮಗೆ ಬೆಂಕಿ ಕಾಣಿಸ್ಕೊಳ್ಬೋದು ಅನ್ನುವಂಥ ಆತಂಕದಲ್ಲಿ ಜನ ಇದ್ದಾರೆ. ಆಪುಜಪ್ಪ ಈ ದೊಮ್ಮನ್ ತಡೆಯಾರ ಆಪುಜಿ ಅಂತ ಹೇಳುವವರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಂಕಿ ಅವಘಡಗಳು ಜಾಸ್ತಿ ಆಗುವಂಥದ್ದು, ಅದು ಕೂಡ ಈ ಹಿಂದಿನ 2 ವರ್ಷಗಳಲ್ಲಿ ನಾವು ನೋಡ್ತಾ ಹೋದರೆ ಅಲ್ಲಲ್ಲಿ ಬೆಂಕಿ ಅವಘಡಗಳು ಆದಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಈಗ ನಮ್ಮ ತಾಲೂಕಿನಲ್ಲಿ ಏನಾದರೂ ಬೆಂಕಿ ಅವಘಡಗಳಾದರೆ ದೇವರೇ ಕಾಪಾಡಬೇಕು. ಯಾಕೆಂತಂದರೆ ಭರತ್ ಅವರು ಹೇಳಿದರು, ನಾವು ಒಂದಷ್ಟು ಸಾರ್ವಜನಿಕರು ಸಹಕಾರವನ್ನು ಕೊಡಬೇಕು, ಸ್ಥಳೀಯರು ಸಹಕಾರವನ್ನು ಕೊಡಬೇಕು. ಯಾಕೆ ಅಂತಂದರೆ ಚಿಕ್ಕ ಚಿಕ್ಕ ಬೆಂಕಿಗಳಿಗೂ ಕೂಡ ಅಗ್ನಿಶಾಮಕ ದಳದವ್ರನ್ನ ಕರೀತಾರೆ ಅನ್ನುವಂತಹದ್ದು. ಅವರು ಅಲ್ಲಿ ಕೆಲವು ಸಲ ಅಗ್ನಿಶಾಮಕ ದಳದ ವಾಹನ ಹೋದಾಗ ಅಲ್ಲಿ ಅವರು ನಂದಿಸಿ ಆಗಿರ್ತದೆ, ಆ ನಂತರ ನಮ್ಮ ವಾಹನ ಹೋಗಿರ್ತದೆ ಅಂತ. ಇಂಥ ಸಂದರ್ಭದಲ್ಲಿ ಅವರು ಸಹಕರಿಸಬೇಕು ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ದಾರೆ. 100% ಸಹಕರಿಸಬೇಕು. ಆದರೆ ದೊಡ್ಡ ದೊಡ್ಡ ಫೈರ್ ಆದಾಗಲೂ ಕೂಡ ಬೆಳ್ತಂಗಡಿಯಿಂದ ವೆಹಿಕಲ್ ಬರೋದಿಲ್ಲ, ಬದಲಾಗಿ ಬಂಟ್ವಾಳ, ಮೂಡಬಿದ್ರೆ ಮತ್ತು ಪೆಟ್ರೋನೆಟ್ನವ್ರದ್ದೊಂದು ವೆಹಿಕಲ್ನ ಹೆಲ್ಪನ್ನು ಅವ್ರು ಪಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಬೆಳ್ತಂಗಡಿಯ ಅಗ್ನಿಶಾಮಕ ದಳದ 2 ವಾಹನಗಳು ಇದ್ದರೂ ಕೂಡ ಅದು ಜಸ್ಟ್ ಶೋಫೀಸ್,
ಇದೆರಡು ಕೂಡ ಮ್ಯೂಸಿಯಂನ ಶೋಪೀಸ್ನಂತೆ ಕಾಣಿಸ್ತಾ ಇದೆ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ 2 ವೆಹಿಕಲ್ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಸರ್ಕಾರ ದಯವಿಟ್ಟು ಇತ್ತ ಗಮನ ಹರಿಸಿ, ಇಲ್ಲಿಯ ಬಿಸಿಲು, ಇಲ್ಲಿಯ ಅಗ್ನಿ ಅವಘಡಗಳು ಆಗ್ತಾ ಇರುವಂಥ ಸಂದರ್ಭ, ಇವುಗಳನ್ನೆಲ್ಲ ನೋಡಿದಾಗ ಆದಷ್ಟು ಬೇಗ ಬೆಳ್ತಂಗಡಿ ತಾಲೂಕಿಗೆ ಅಗತ್ಯವಾಗಿ ಅಗ್ನಿಶಾಮಕ ದಳದ ವಾಹನಗಳು ಅಗತ್ಯವಾಗಿ ಬೇಕಾಗಿದೆ. ಅದರಿಂದ ಕೂಡಲೇ ಇದಕ್ಕೆ ಸ್ಪಂದಿಸುವಂತಹ ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಇಲ್ಲದಿದ್ದರೆ ಯಾರಾದರೂ ಬೆಂಕಿ ಅವಘಡ ಆಗುವಂಥ ಸಂದರ್ಭದಲ್ಲಿ 101ಗೆ ಫೋನ್ ಮಾಡಿದರೆ ದೊಡ್ಡ ಪ್ರಯೋಜನ ಆಗಲಿಕ್ಕಿಲ್ಲ. ನಿಮ್ಮ ಅಲ್ಲಾಗುವಂಥ ಬೆಂಕಿ ಅವಘಡ ದೊಡ್ಡ ಪ್ರಮಾಣದಲ್ಲಾದರೆ ಮಂಗಳೂರಿಂದಲೋ, ಬಂಟ್ವಾಳದಿಂದಲೋ, ಪುತ್ತೂರಿನಿಂದಲೋ, ಸುಳ್ಯದಿಂದಲೋ, ಮೂಡಬಿದ್ರೆಯಿಂದಲೋ ವೆಹಿಕಲ್ಸ್ ಬರಬೇಕಾದಂಥ ಅನಿವಾರ್ಯತೆ ಇದೆ. ಬೆಳ್ತಂಗಡಿ ತಾಲೂಕಿನ ಪರಿಸ್ಥಿತಿ ಹೀಗಿದೆ ಅನ್ನುವಂಥ ವಿವರಿಸುವುದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಈ 2 ವೆಹಿಕಲ್ಗಳನ್ನು ತೋರಿಸಿದ್ದೇವೆ. ಒಂದಂತೂ FC ಹೋಗಿ 1.5 ವರ್ಷ ಕಳೀತು ಅಂತ ಹೇಳ್ತಾ ಇದ್ದಾರೆ. ಇದು FC ಹೋಗಿ ಒಂದು 2-3 ದಿನ ಆಯಿತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ 2 ಅತ್ಯದ್ಭುತವಾದಂತಹ ರಾಜರ ರೀತಿ ಕಾಣುವಂತಹ ಗಾಡಿ ಇದೆ. ಆದರೆ ನೀರಿಲ್ಲ, ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ರೀತಿಯಂಥ ಅಗ್ನಿ ಅವಘಡಗಳು ಆಗದೇ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಿದ್ದೀವಿ. ಒಂದು ವೇಳೆ ಆದರೆ ದೇವರೇ ಗತಿ ಅಂತ ಹೇಳ್ತಾ, ವನೀಶ್ ಮತ್ತು ನೈನಾ ಪ್ರಸಾದ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಅರಮಲಬೆಟ್ಟ, ಗುರುವಾಯನಕೆರೆ.